सी हंसी इतनी सी खुशी ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ ಕಡಮರ ಕವಿತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಮೊನ್ನೆ ನಾನು ಬರ್ಡೇ ಶೂಟ್ ಇದ್ದು ಅಂದರೆ ಮಗುವಿದ್ದು ಲಕ್ಷ್ಮಿನ ಬರ್ಡೇ ಶೂಟ್ ಇದ್ದು ವಿಡಿಯೋ ಹಾಕಿದ್ದೆ ಅಲ್ವಾ. ಆಗ ತುಂಬ ಜನ ನನಗೆ ಮೆಸೇಜ್ ಎಲ್ಲ ಮಾಡಿದರು, ನನಗೊಂದು ಫೋಟೋ ಕಳಿಸ್ಕೊಡಿ, ಎಲ್ಲಿದ್ದು ಅದು ಸ್ಟುಡಿಯೋ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಎಷ್ಟು ಪ್ರೈಸ್ ಆಯಿತು, ಹಾಗೆ ಹೀಗೆ ಅಂತ ತುಂಬ ಕ್ವಶನ್ಸ್ ಎಲ್ಲ ಕೇಳಿದ್ರಿ. ಮತ್ತು ಕೆಲವರೆಲ್ಲ ಕಮೆಂಟಲ್ಲೇ ಹೇಳಿದ್ರಿ. ಸೊ ಇವತ್ತಿನ ವ್ಲಾಗಲ್ಲಿ ಅವಳ ಕಂಪ್ಲೀಟ್ ಫೋಟೋಶೂಟಿನ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಲ್ಲವನ್ನ ಹಾಕೋಣ ಅಂತ ಇದ್ದೇನೆ. ಸೊ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀರಿ. ಸೊ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಫೋಟೋ ಕಳಿಸ್ಕೊಟ್ಟಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ಅದು ಬ್ಲಾಗಲ್ಲೇ ಹಾಕು ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ದೇನೆ ಅಷ್ಟೇ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೇನೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಎಸ್, ನಾವು ಫೋಟೋಶೂಟ್ ಮಾಡಿರೋಂಥದ್ದು ಎಲ್ಲಿ ಏನು ಎತ್ತ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ರಿಪೀಟಾಗಿ ಹೇಳ್ತಾ ಇದ್ದೇನೆ, ಬೀರ್ಮಲೆ ಗುಡ್ಡೆಯಲ್ಲಿ ಫಸ್ಟ್ ಫೋಟೋಶೂಟು. ಸೊ ಅದು ಮಗುವಿಗೆ ಏಂಜಲ್ ಡ್ರೆಸ್ಸಲ್ಲಿ. ಸೊ ಆ ಒಂದು ಏಂಜಲ್ ಡ್ರೆಸ್ನ ಲಿಂಕ್ ಬೇಕಿದ್ದರೆ ನನಗೆ DM ಮಾಡಿ ಅಥವಾ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೇನೆ. ಅದಕ್ಕೆ ಆಗಿರೋದು 300 ರೂಪೀಸ್ ಸಮಥಿಂಗ್ ಅಷ್ಟೇ, 400 ಒಳಗೆ. ಅದೆಲ್ಲ ಫುಲ್ ಏಂಜಲ್ ಡ್ರೆಸ್. ಸೊ ತುಂಬ ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ ಬೀರ್ಮಲೆ ಗುಡ್ಡೆಗೆ. ನಾವು ಕೊಯ್ಲಕ್ಕೆ ಹೋಗುವಂಥ ಪ್ಲ್ಯಾನ್ ಇತ್ತು, ಬಟ್ ನಮಗೆ ಕೊಯ್ಲಕ್ಕೆ ಹೋಗಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, 1-1.5 ಗಂಟೆ ಬೇಕು. ಹಾಗಾಗಿ ಹತ್ರನೇ ಇತ್ತು ಪುತ್ತೂರಿನ ಬೀರ್ಮಲೆ ಗುಡ್ಡೆ. ಸೊ ಅಲ್ಲೇ ಸ್ವಲ್ಪ ಮುಂದೆ ಹೋದಾಗ ಈ ಒಂದು ಲೊಕೇಶನ್ ಸಿಕ್ತು. ಸೊ ನಮಗೆ ಖುಷಿ ಆಯಿತು ಈ ಲೊಕೇಶನ್ ನೋಡಿ. ಸೊ ಹಾಗಾಗಿ ನಾವು ಅಲ್ಲೇ ಫೋಟೋಶೂಟ್ ಮಾಡಿದ್ವಿ. ಅದರ ಒಂದಷ್ಟು ವಿಡಿಯೋಸ್ ಇದೆ, ಜಸ್ಟ್ ವಾಚ್. ಏನು ಗೊತ್ತಾ, ವೀಡಿಯೋಸ್ ಮಾಡಬೇಕಾದ್ರೆ ಮತ್ತು ಫೋಟೋಸ್ ತೆಗಿಬೇಕಾದ್ರೆ ಭಯ ಆಗ್ತಿರೋದೇನು ಅಂತ ಹೇಳಿದರೆ, ಅವಳು ಬೀಳ್ತಾ ಇದ್ದು, ಅದು ಕಾಂಕ್ರೀಟ್ ನೆಲ ಅಲ್ವಾ. ಸೊ ಅವಳು ಶೂ ಹಾಕ್ಲಿಕ್ಕಾಗಿರ್ಬೋದು, ಕೇಳ್ತಾನೆ ಇರಲಿಲ್ಲ. ನಾನು ಶೂ ಎಲ್ಲ ಪರ್ಚೇಸ್ ಮಾಡಿದ್ದೆ, ಬಟ್ ಅವಳು ಕೇಳ್ತಾನೆ ಇರಲಿಲ್ಲ, ಚಪ್ಪಲಿ ಯಾವುದು ಕೂಡ ಬೇಡ ಅವಳಿಗೆ. ಸೊ ಹಾಗಾಗಿ ಅವಳು ನಡ್ಕೊಂಡು ಬರುವಾಗ ಭಯ ಆಗ್ತಾಯಿತ್ತು. ತುಂಬ ಸಲ ಬಿದ್ದಿದ್ದಾಳೆ ಕೂಡ, ಕಾಲಿಗೆ ಸ್ವಲ್ಪ ಇದಾಗಿತ್ತು, ತುಂಬ ಬೇಜಾರಾಗಿತ್ತು ಆ ಟೈಮಲ್ಲಿ. ಮತ್ತು ಅವಳನ್ನು ಸಮಾಧಾನ ಮಾಡಿ ಎಲ್ಲ ಫೋಟೋ ತೆಗಿಸ್ಬೇಕಾದ್ರೆ ಸಾಕಾಗಿತ್ತು. ಫಸ್ಟಿಗೆ ನಗಡಲೇ ಇಲ್ಲ. ಮತ್ತು ಅವಳನ್ನು ನನ್ನ ತಂಗಿಯಂದಿರಿದ್ದಾರಲ್ವ, ಅವರು ಆ ಕಡೆ ಈ ಕಡೆ ಎಲ್ಲ ನಿಂತು ಸಾಂಗ್ ಎಲ್ಲ ಹಾಕಿ ಅವರು ಡ್ಯಾನ್ಸ್ ಮಾಡಿ ಅವಳನ್ನು ನಗಿಸಿ, ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ನನ್ನ ಇಬ್ಬರು ತಂಗಿಯಂದಿರು, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ನಾವು ಫೋಟೋಶೂಟ್ ಮಾಡಿರುವಂಥದ್ದು ಎಲ್ಲಿಂದ ಹೇಳ್ತೇನೆ. ಅದಕ್ಕೆ ಮುನ್ನ ಒಂದಷ್ಟು ವೀಡಿಯೋಸ್ ಇದೆ, ಜಸ್ಟ್ ವಾಚ್.
ಎಸ್, ಏಂಜಲ್ ಡ್ರೆಸ್ನ ಫೋಟೋಸ್ ಎಲ್ಲ ನೋಡಿದ್ರಿ. ಇನ್ನು ನಾವು ಹೋಗಿರುವಂಥದ್ದು NRCC, ಅದಕ್ಕೆ ಹಾಗೆ ಆಗಿರಬೇಕು ಹೆಸರು ಗೊತ್ತಿಲ್ಲ ನನಗೆ, ಮೊಟ್ಟೆ ತಡ್ಕದಲ್ಲಿ ಆಗುತ್ತೆ ಅದು, ನೈತಾಡಿ ಸಮೀಪ ಆಗುತ್ತೆ. ಸೊ ಅಲ್ಲೇ ಒಂದು ಗೇರು ತೋಟದಲ್ಲಿ ತೆಗೆದಂತಹ ಫೋಟೋಸ್. ನಾವು ಕೂಡ ಫೋಟೋಸ್ ತೆಗೆದ್ವಿ. ನನ್ನ ಹಸ್ಬೆಂಡ್ ಮಗಳ ಜೊತೆ ತೆಗೆದ್ರು, ನಾನು ನನ್ನ ಮಗಳ ಜೊತೆ ತೆಗೆದ್ವಿ, ನನ್ನ ತಂಗಿಯಂದ್ರಿ ಕೂಡ ಮಗಳ ಜೊತೆ ತೆಗೆದ್ರು. ಸೊ ಒಂಥರ ಸೂಪರ್ ಆಗಿತ್ತು ಲೊಕೇಶನ್. ಎಲ್ಲೆಲ್ಗೂ ಹುಡ್ಕೊಂಡು ಹೋಗೋ ಬದಲು ಹತ್ತಿರವೇ ಇದ್ದಂಥ ಲೊಕೇಶನ್ ಹುಡುಕಿದ್ರಿಂದ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಸಿಕ್ತು. ಮತ್ತು ಅವಳಿಗೆ ಟ್ರಾವೆಲ್ ಮಾಡಿದ ತಕ್ಷಣ ನಿದ್ದೆ ಮಾಡ್ತಾಳೆ. ಈಗ ನಾವು ಇಲ್ಲಿಂದ ಕಬಕಕ್ಕೆ ನಮ್ಮ 2 ವೀಲರಲ್ಲಿ ಹೋದರೂ ಕೂಡ ಅವಳು ನಿದ್ದೆ ಮಾಡಿಬಿಡ್ತಾಳೆ. ಸೊ ಅವಳಿಗೆ ಟ್ರಾವೆಲಲ್ಲಿ ನಿದ್ದೆ ಬರೋದು ಜಾಸ್ತಿ, ಹಾಗಾಗಿ ಜಾಸ್ತಿ ಟ್ರಾವೆಲ್ ಮಾಡಲಿಕ್ಕೆ ಹೋಗಲಿಲ್ಲ. ಅವಳನ್ನು ಸಮಾಧಾನ ಮಾಡ್ತಾ. ಮತ್ತು ತುಂಬ ಜನ ಕೇಳಿದ್ರು ಅವಳ ಕುಪ್ಪಿಯಲ್ಲಿ ಎಂತ ಇತ್ತು, ಬಾಟಲ್ಲಿ ಎಂತ ಇತ್ತು ಅಂತ. ಅದು ಮನ್ನಿ, ರಾಗಿ ಮನ್ನಿ ಇತ್ತು. ಎಸ್, ಇನ್ನೂ ಆ ಒಂದು ನೈತಾಡಿ ಅಂದರೆ NRCC ಇದರಲ್ಲಿ ತೆಗೆದಂತಹ ಫೋಟೋಸ್ ಒಂದಷ್ಟಿದೆ ಆ್ಯಂಡ್ ವೀಡಿಯೋಸ್ ಇದೆ. ಜಸ್ಟ್ ವಾಚ್. ಎಸ್, ಆಲ್ರೆಡಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ರಿ ದಯವಿಟ್ಟು ಫೋಟೋ ಕಳಿಸಿ ಅಂತ. ಕಳಿಸ್ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಸಾರಿ. ಎಸ್, ನಿಮಗೆ ಫೋಟೋಸ್ ನೋಡಿ ಖುಷಿ ಆಗಿರ್ಬೋದು ಅಂದ್ಕೊಳ್ತೇನೆ. ಇವರು ಫೋಟೋಗ್ರಾಫರ್ ಕಬಕದ ಶ್ರೀ ಮಹಾದೇವಿ ಸ್ಟುಡಿಯೋದವರು. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. 5,000 ಅಲ್ಲ, 4,000 ಅಲ್ಲ, 3,000ಕ್ಕಿಂತ ಕೂಡ ಕಡಿಮೆ ಬಜೆಟ್ ಅವರದ್ದು. ಸೊ ಗೊತ್ತಿಲ್ಲ, ನಾವು ತುಂಬ ಪರಿಚಯದವರು. ನನ್ನ ಪ್ರತಿಯೊಂದು ಫೋಟೋಸ್ ಕೂಡ ಅವ್ರ ಹತ್ರವೇ ಮಾಡಿಸೋದು. ಸೊ ಹಾಗಾಗಿ ನಿಮಗೂ ಬೇಕಿದ್ರೆ ಆ ಫೋಟೋದಲ್ಲಿ ಫೋಟೋ ಉಂಟಲ್ವಾ, ಅದರಲ್ಲಿ ಅವರ ಲೋಗೋ ಉಂಟು ನೋಡಿ, ಅದರಲ್ಲಿ ನಂಬರ್ ಇದೆ, ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ. ಮತ್ತೆಂತ
ನನಗೆ ತುಂಬ ಖುಷಿ ಆಯಿತು. ಇನ್ನು ಬರ್ಡೇಗೆ ಕೂಡ ಅವರದ್ದೇ ಫೋಟೋಶೂಟ್. ಇನ್ನು ಬರ್ಡೇ ಹತ್ತಿರ ಬರ್ತಾ ಉಂಟು, ಜಸ್ಟ್ 1 ವಾರ ಇರೋದು. ಅದಕ್ಕಿಂತ ಮುಂಚೆ ಒಂದು ಸಲ ತಾಯಿ ಮನೆಗೆಲ್ಲ ಹೋಗಿ ಬರಲಿಕ್ಕುಂಟು. ಮತ್ತೆ ಎಂತ ಬಟ್ಟೆ ಪರ್ಚೇಸಿಂಗ್ ಆಗಿದೆ, ಜ್ಯುವೆಲರಿ ಪರ್ಚೇಸಿಂಗ್ ಆಗಿದೆ. ಇನ್ನು ಎಲ್ರಿಗೂ ಕರೆಯೋದೊಂದು ಬಾಕಿ. 1 ವಾರ ಸಾಕು ಗ್ಯಾಪ್ ನನಗೆ. ಸೋಮವಾರದಿಂದ ಕರೀಲಿಕ್ಕೆ ಸ್ಟಾರ್ಟ್ ಮಾಡೋದಂತ ಇದ್ದೇವೆ. ಸೊ ಇಷ್ಟೆಲ್ಲ ಕೆಲಸಗಳು ಪೆಂಡಿಂಗ್ ಉಂಟು. ಮತ್ತು ಕ್ಲೀನಿಂಗ್ ಅದು ಇದು ಅಂತ ಆಲ್ಮೋಸ್ಟ್ ಆಯಿತು. ಹಾಲಲ್ಲಿ ಅಲ್ಲ, ಮನೆಯಲ್ಲೇ ಬರ್ಡೇ ಇದು ಮಾಡೋದು. ಅಂದರೆ ಅಂಗಳ ಸ್ವಲ್ಪ ದೊಡ್ಡದಿದೆ ನಮ್ಮದು. ಸೊ ಹಾಗಾಗಿ ಅಲ್ಲೇ ಶಾಮಿಯಾನೆಲ್ಲ ಹಾಕಿ ಬರ್ಡೇ ಇರುವಂಥದ್ದು. ಸೊ ತುಂಬ ಜನರಿಗೆ ಹೇಳಿಕೆ ಬಾಕಿ ಉಂಟು. ಹೇಳಿಕೆ ಸ್ಟಾರ್ಟ್ ಮಾಡಲಿಲ್ಲ, ಒಂದು ಫ್ರೆಂಡ್ಸಿಗೆ ಒಂದು 4-5 ಜನಕ್ಕೆ ಹೇಳಿದ್ದೇನೆ ಅಷ್ಟೇ, ಇನ್ವಿಟೇಷನ್ ಕಳಿಸಿ. ಎಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.